ಚಂಪಾಷಷ್ಠಿ ಅಂಗವಾಗಿ ತಲಪಾಡಿಯ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ವರ್ಕಾಡಿಯ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರೋಟರಿ ಕ್ಲಬ್ ದೇರಳಕಟ್ಟೆ ಮತ್ತು ಶ್ರೀ ಕಾವಿ ಕೃಪಾ ಸಂಕೇತ್ ಮಿತ್ರ ಮಂಡಳಿ ಇದರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ, ಚಿಕಿತ್ಸೆ ಮತ್ತು ಔಷಧ ವಿತರಣಾ ಶಿಬಿರ ನಡೆಯಿತು. ಶಿಬಿರದಲ್ಲಿ ಭಾಗವಹಿಸಿದಂತಹ 201 ಜನರಿಗೆ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಆರೋಗ್ಯ ಸಲಹೆ, ಚಿಕಿತ್ಸೆ, ಔಷಧಿ ಮತ್ತು ಆರೋಗ್ಯ ಕಾರ್ಡ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ವಿಶೇಷವಾಗಿ ಹಲವು ವಾತ ಸಂಬಂಧಿ ನೋವುಗಳಿಗೆ ಪರಿಣಾಮಕಾರಿಯಾಗಿರುವ ಮನೆಯಲ್ಲೇ ಮಾಡಬಹುದಾದಂತಹ ಪೀಚು ಚಿಕಿತ್ಸೆಯನ್ನು ಸೂಕ್ತ ಮಾಹಿತಿಯೊಂದಿಗೆ ನೀಡಲಾಯಿತು. ವರ್ಕಾಡಿಯ ಊರ ಮತ್ತು ಪರವೂರ ಹಲವಾರು ಆರೋಗ್ಯಾರ್ಥಿಗಳು ಈ ಆಯುರ್ವೇದ ಶಿಬಿರದಲ್ಲಿ ತಜ್ಞರಿಂದ ಮಾಹಿತಿ ಮತ್ತು ಪ್ರಯೋಜನವನ್ನು ಪಡೆದುಕೊಂಡರು. ಆಸ್ಪತ್ರೆಯ ಪ್ರಾಧ್ಯಾಪಕ ಮತ್ತು ಅನುಭವಿ ವೈದ್ಯ ಡಾಕ್ಟರ್ ಸಂದೀಪ್ ಬೇಕಲ್ ಆರೋಗ್ಯ ಮಾಹಿತಿಯನ್ನು ನೀಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ದುರ್ಗಾದಾಸ್ ಭಂಡಾರಿ, ಸುಭಾಷ್ ಅಡಪ ಮತ್ತು ಸದಸ್ಯರು, ಮಿತ್ರ ಮಂಡಳಿಯ ಸೀತಾರಾಮ್ ಬೇರಿಂಜ ಮತ್ತು ಪದಾಧಿಕಾರಿಗಳು ಹಾಗೂ ರೋಟರಿ ಕ್ಲಬ್ ದೇರಳಕಟ್ಟೆಯ ರೋಟರಿಯನ್ ಪಿ.ಡಿ. ಶೆಟ್ಟಿ, ರೋಟರಿಯನ್ ವಿಕ್ರಮ್ ದತ್ತ ಮತ್ತು ಇತರ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.